गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। घोर अघोरेभ्यो सर्वेभ्यो सर्वेभ्यो मृत्युविनाशाय मृत्युंजय नमो नमः। वागरता जगतत्पितरो वन्दे पार्वती परमेश्वरो पूर्णानुग्रह प्राप्त्यर्थम् अरिष्ठानि वयानि च शान्तिरतो कुर्वन्तु मङ्गलं गुरुः। समर्पयामि हर शंभो विष्णु। स्वामी श्री गुरुभ्यो नमः। गंगणपतेभ्यो नमः। शुक्लां व्रतं विष्णुमिषे वर्णयतोर्गं व्रतं वदनं ध्याये सर्वविघ्नोपशान्ते अचिन्त्याय विक्तरूपाय गुणाय गुणात्मने नमः। समस्त जगदाधारमूर्ते सुप्रीता सुप्रसन्न वरदो भवतु हर शंभो विश्वेश्वराय श्री महागणाधिपतये नमो नमः। यजमानस्य सर्वेभ्यो नमः। चूर्ग ಈ ಭಗವಂತ ಸನ್ನಾಡು ಈ ತ್ರಿಸಂಧ್ಯಾಕಾಲ ಪಣ್ಣಾಡಗ ಬಯ್ಯದ ಪೊರ್ತುಕೊಂಜಿ ಬಲಿಪಾಡ್ಯ ದಿವತಾನೆ ಲಕ್ಷ್ಮೀ ಪೂಜೆ ಮಲ್ಪೋಡು ಪಣ ಸಂಕಲ್ಪ ಹೊಂದಾರೆ. ಅಲಕ್ಷ್ಮೀ ಪಣ್ಣಾಡಗ ದರಿದ್ರ ಲಕ್ಷ್ಮೀ ಪಣ್ಣ ಕೃಪಾ ಕಟಾಕ್ಷ ದೇವರನ್ನ ಅನುಗ್ರಹಿತ ಕೊರ್ಪಣೆ ಐಕ್ಯಬೋಡಾದೆ ಪ್ರೀತಿಪೂರ್ವಕವಾದೆ ಮಾತೆಲ್ಲ ಕೂಡ ಪ್ರೀತಿಪೂರ್ವಕವಾದ ಆದರಣೀಯವಾದ ಲೆಪ್ಪ ಕೊರ್ದು ಸಮಸ್ಯೆಲ್ಲ ಕೂಡ ಒಳಗೊಂಡಂತೆ ಕ್ಷೇತ್ರಗಳು ವಿಶೇಷವಾದಂಥ ಸಸ್ಸನ್ನಾಡು ನಮ್ಮ ತೊಟ್ಟು ಭಗವಂತನ ಒಂದು ಆರಾಧನೆ ಕೊಡೋಣ ಸಂಕಲ್ಪ ಅಂತಾರೆ. ದಾಯಕ ನಾಡಕ ದೇವರನ್ನ ನಮ್ಮ ಏಪಲ ಕೂಡ ಪ್ರತ್ಯಕ್ಷವಾದದ್ದು ಏನು ಸಾಧ್ಯ ಇಜ್ಜಿ ದೈವ ದೇವರ ಏಪಲ ಕೂಡ ಮಾಯ ಸ್ವರೂಪಿ. ಆ ಮಾಯ ಸ್ವರೂಪಡೆ ದೇವರ ಸಂಧಾನ ನಮ್ಮ ತೊಟ್ಟು ಆ ದೇವರ ಸಂಧಾನ ಒಂದು ಕಾರ್ಯಕ್ರಮ ಕೊಡೋಣ ಸಂಕಲ್ಪ ಅಂತಾರೆ. ಪ್ರತಿ ದಿವಸವೂ ಕೂಡ ವಿಶೇಷವಾದಂಥ ಸಹಸನ್ನಾಡು ಹೆಚ್ಚಿನ ಮಾತ ವ್ಯವಸ್ಥೆಗಳಾವಡು ಆ ದೇವರ ಸಂಧಾನ ಮಲ್ಪ ಹೊಂದಿದ್ದಾರೆ. ಅಂಚಿತರ ಸಮಯದ ತೊಟ್ಟು ಒಂದು ಉದ್ಯೋಗ ಅಂತ ಪಂಡ್ಕೊಂಡಾಗ ಬಹಳ ಕಷ್ಟಗಳು ಉಂಟು, ನಷ್ಟಗಳು ಉಂಟು, ವೇದನೆಗಳು ಉಂಟು, ದುಃಖಗಳು ಉಂಟು, ನಾನಾ ರೀತಿಯಾದಂತಹ ಕಷ್ಟಗಳು ಉಂಡೇ ಉಂಟು. ದಾಯಕ ನನಗ ಮನೆ ಕಟ್ಟಿ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಪಂಪಿತರ ಒಂಜಿ ಗಾದೆ ಉಂಡು. ದಾಯಕ ನನಗ ಐತ ಒಂಜಿ ಇಲ್ಲು ಕಟ್ಟಂದೆ ಅತ್ತು ಒಂಜಿ ವ್ಯವಹಾರ ಕ್ಷೇತ್ರ ಮಲ್ಪಂದೆ ಅತ್ತು ಒಂಜಿ ಉದ್ಯೋಗ ಕ್ಷೇತ್ರ ಮಲ್ಪಂದೆ ಐತ ಪರಿವೇಗ ಖಂಡಿತವಾದ ಪೈರ ಸಾಧ್ಯತೆ ಇದ್ದಿ. ದಾಯಕ ನನಗ ಆ ಕಷ್ಟ ಬತ್ತನೇ ಸುಖದ ಅನುಭವ ಅಜ್ಜದವರಿಂದ ತೊಟ್ಟು ಆ ಜನ್ಮೋಲ್ಲಾಗ ಐತೆ ಇನಿಮುಟ್ಟವು ಕೂಡ ಬಹಳಷ್ಟು ಕಷ್ಟಗಳು, ನಷ್ಟಗಳು, ವೇದನೆಗಳು, ದುಃಖಗಳು, ದುಮ್ಮಾನಾದಿಗಳನ್ನು ಬೈದಾರೆ. ಒಂಜಿ ರೀತಿಯಾರಂದ ನಿಗಲಿಗೆ ದುಡಿಮೆ ಅತಿಯಾಯನ ಪ್ರಗತಿಯನ್ನು ತೋಚ್ಪಾಕೊಡ್ದು ಒಂಜಿ ರೀತಿಯಾರಂದ ದೇವರಿಗೆ ಪ್ರಸಾದ ಪಡೆದು ಕೊಡ್ದು ಬಿಡ್ಬೇರೆ. ಐನು ಎಡ್ಡ ರೀತಿಯಾರಂದ ವಿನಿಯೋಗ ಮಲ್ಪಡಿಂತ ದೇವರ ಶಕ್ತಿ ದೇವರ ನಂಗೆ ಅನುಗ್ರಹಿತ ಕೊರಡು ನಮ್ಮ ದೇವರಲ್ಲಿ ಪ್ರಾರ್ಥನೆ ಬಂದೊಣ್ಣೆ. ಆ ಪ್ರಕಾರವಾದ ದಿನ ವಿಶೇಷ ಪಣ್ಣಾಡಗ ವಿಕಾರಿ ನಾಮ ಸಂವತ್ಸರದ ತುಲಾಮಾಸ ಶುಭಾವಾರ ಶುಭ ನಕ್ಷತ್ರಗಳು ವಿಶೇಷವಾದಂಥ ಸಮಯಗಳು ಮಾಡ್ಕೊಂಡು ಫಲಾಷ್ಟಕ ದೀಪುಣಂಚಿನ ಮೂಲಕವಾದ ದೇವರ ಕಾರ್ಯಕ್ರಮ ಚಾಲನೆ ಕೊರಿಯಾರೆ. ಆ ಮಲ್ಪಾಂಜಿ ಸೇವಡದಾವರ ದೇವರ ಸಂತೋಷವಾದ ಸ್ವೀಕಾರ ಮಲ್ತೊಂದು ಮಲ್ಪಾಂಜಿ ಸೇವಡದಾವರ ಆ ಮಹಾಲಕ್ಷ್ಮಿ ದೇವರ ಸ್ವೀಕಾರ ಮಲ್ತೊಂದು ತನ್ನ ಭಂಡಾರಗೆ ಅರ್ಪಿತ ಮಂತೊಂಡು ಎಂಚಿನ ಮಾತ ಕಷ್ಟಗಳುಂಡು ಐದು ಮಾತ ಸಂಪೂರ್ಣವಾದ ದೇವರ ದೂರ ಮಲ್ಪ ಕೊಡ್ದು ತರೆಕ ಪಾಡಿದಂಥ ನೀರು ಯಾವ ರೀತಿ ಆರಂದ ಕೈಕಾಲ ಜತ್ತ ಹೋಗ್ಕೊಂಡು ಅಂಚನೆ ಸಮಸ್ತ ಗ್ರಹ ದೋಷಗಳು ಮಾತ ದೇವರ ನಿವಾರಣೆ ಮಲ್ಪಾದ ಕೊರಡು ಪಂಡ ದೇವರ ಪ್ರಾರ್ಥನೆ. स्वामी श्री गुरुभ्यो नमः। यजमानस्य सर्वमंगल मांगल्ये शिवे सर्वार्थ साधके शरण्ये त्र्यंबके देवी नारायणे नमोस्तुते। आरोग्य ऐश्वर्यावृद्धत्वं अस्य मानस्यः सतीश कर्केरा नाम्यास्य मानस्यः जन्म नक्षत्र दोष पीडा प्रतमानस्यः अस्य मानस्यः हेमलता नाम्यास्य मानस्य उत्तराषाढते पुष्याकमानस्य कर्काटक राशोजारस्य नक्षत्रं तद्दोषार्थमानस्य विद्या बुद्ध्यारोग्य ऐश्वर्यावृद्धत्वं धनकनकपद्मानादि सकल सौभाग्यवत्तो यजमानस्य व्ययारोग्य ऐश्वर्यावृद्धत्वमानस्य प्रथम कुमारी गतमानस्य ऋषिकानां नक्षत्र उत्तरावादकमानस्याः नक्षत्र अंचतत्रोपने उत्तराहित्य यजमानस्य उत्तरावादकमानस्य मीनाराशोजारस्य नक्षत्रः द्वार्तमानस्य विद्या बुद्धि चंद्रबलं धारा बलं दैवोलम ऐरारोग्य बृहस्पति शुक्र आदित्य संधि शांति समस्तः दोष परिहार द्वारमानस्य विघ्नेशस्य मातृविक्रमानस्य विषय सोदराणां सोदर्याणां सकुटुम्बानां बन्धुमित्र बन्धुभावयारोग्य ऐश्वर्या वृद्धि द्वारमानस्य विशेषता प्रार्थनां समर्पयामि. कैदेपले यजमानस्य ओम श्री महागणपते नमः. नारायणाय स्वाहा. ओम केशवाय स्वाहा. ओम माधवाय स्वाहा.
ಅಚ್ಯುತಾನಂದ ಗೋವಿಂದಾಯ ನಮೋ ನಮಃ. ಸ್ವಾಮಿ ಶ್ರೀ ಗುರುಭ್ಯೋ ನಮಃ. ಇದಾರೆ ಬರಲೇ ಬರ್ರ ಪೂಜೆ ಐಕ ಬೋಡಾದ ತುಳಸಿ ಗಂಧ ಅಕ್ಷತೆ ಮಾತೈಕ ಬಾರ್ದು ಸಂಕಲ್ಪ ಒಂದು ತೀರ್ಥ ಪಡೆದು ಪೂಜೆಗೆ ತಯಾರೋಣ. ಯಜಮಾನಸ್ಯ ಸುಮುಖಾಯ ನಮಃ ಏಕದಂತಾಯ ನಮಃ ಗಣಾಧ್ಯಕ್ಷಾಯ ನಮಃ ಬಾಲಚಂದ್ರವೇ ನಮಃ ಕುಮೋದಪ್ರದಾಯೇ ನಮಃ ಓಂ ಶ್ರದ್ಧಾಯೇ ನಮಃ ವಿಭೂತೆ ನಮಃ ಓಂ ಸುರಭೇ ನಮಃ ಓಂ ಪರಮಾತ್ಮಿಕಾಯ ನಮಃ ಓಂ ವಾಚೇ ನಮಃ ಓಂ ಪದ್ಮಲಾಯೇ ನಮಃ ಓಂ ಪದ್ಮಾಯೇ ನಮಃ ಓಂ ಶುಚೇ ನಮಃ ಓಂ ಸ್ವಾಹಾಯೇ ನಮಃ ಓಂ ಸಂಧಾಯೇ ನಮಃ ಓಂ ಸುತಾಯೇ ನಮಃ ಓಂ ಧನ್ಯಾಯೇ ನಮಃ ಓಂ ಹಿರಣ್ಯಾಯ ನಮಃ ಓಂ ಲಕ್ಷ್ಮೀ ನಮಃ ಓಂ ವಸುದಾಯೇ ನಮಃ ವಸುಧಾರಿಣ್ಯೇ ನಮಃ ಓಂ ಕಮಲಾಯೇ ನಮಃ ಓಂ ಕಾಂತಾಯೇ ನಮಃ ಓಂ ಕಾಮಾಖ್ಯೇ ನಮಃ ಕಮಲ ಸಂಭವಾಯೇ ನಮಃ ಓಂ ಅನುಗ್ರಹ ಪ್ರದಾಯೇ ನಮಃ ಓಂ ಬುದ್ಧಾಯೇ ನಮಃ ಓಂ ಅನಗಾಯೇ ನಮಃ ಓಂ ಹರಿವಲ್ಲಭಾಯೇ ನಮಃ ಓಂ ಅಶೋಕನಾಯೇ ನಮಃ ಓಂ ಅಮೃತಾಯೇ ನಮಃ ಓಂ ದೀರ್ಥಾಯೇ ನಮಃ ಲೋಕಲೋಕ ಸ್ವಾಮಿನ್ಯೇ ನಮಃ ಧರ್ಮನಿಲಾಯೇ ನಮಃ ಕರುಣಾಯೇ ನಮಃ ಲೋಕಮಾತ್ರೇ ನಮಃ ಪದ್ಮಪ್ರಿಯಾಯೇ ನಮಃ ಪದ್ಮಹಸ್ತಕಾಯೇ ನಮಃ ಪದ್ಮಾಖ್ಯೇ ನಮಃ ಪದ್ಮಸುಂದರೇ ನಮಃ ಪದ್ಮೋದ್ಭಾಯೇ ನಮಃ ಪದ್ಮಮುಖೇ ನಮಃ ಪದ್ಮೋಜರಾಯ ನಮಃ ಪದ್ಮನಾಭಪ್ರಿಯಾಯ ನಮಃ ಪದ್ಮಗಂಧಿನ್ಯೇ ನಮಃ ಪುಣ್ಯಗಂಧಾಯ ನಮಃ ಸುಪ್ರಸನ್ನಾಯ ನಮಃ ಪ್ರಸಾದಮುಖೇ ನಮಃ ಪ್ರಭವೇ ನಮಃ ಚಂದ್ರವದನಾಯ ನಮಃ ಚಂದ್ರಾಯ ನಮಃ ಓಂ ಕೊಂಚ ಗೊತ್ತಾಂಗ ಬುಕ್ಕೈ ಮಾತು ಗೊತ್ತಾಗಲಿಲ್ಲ ಹಲೋ ಆಮೇಲೆ ಗೊತ್ತಲ್ಲ
ಕಂತನಂತನ ಸಮಯ ಅಂತ ಅಂತೀರಿ. ನಮ್ಮ ಎಕಡೆ ದೀಪ ಹೊತ್ತಾನಿದ್ದ ಸಮಯ ಸಾಧಾರಣವಾದ 5:30 5:45 ಸಮಯದು ನಮ್ಮ ದೀಪ ಹೊತ್ತಾತಂದ್ರೆ ಬೊಕ್ಕ ಭಗವಂತ ಸನ್ನಾಡು ಸಂಕಲ್ಪ ವಿಧಿ ವಿಧಾನ ಚೈವವಾದೆ ಯಥೇಷ್ಟವಾದಂಥ ಸೇವೆನೆ ಆ ಅಷ್ಟೋತ್ತರ ಮೂಲಕವಾದ ದೇವರ ಕಾರ್ಯಕ್ರಮವನ್ನು ಮಲ್ಪಾಯಿರಿ. ಮಲ್ಪಾನ್ ಸೇವಡ್ದವರ ದೇವರ ಸಂತೋಷವಾದ ಸ್ವೀಕಾರ ತೊಂಡು ದೈವ ದೇವರ ಏಪಲ ಕೂಡ ಮಾಯಾ ಸ್ವರೂಪಿ ಪಂತೇರಿ. ಐನಂಗೆ ದೇವರನಂಗೆ ತೋಜ್ಪಾರೆ ಅಸಾಧ್ಯವಾದಂಥದ್ದು ಅಂಚದವರಿಂದ ತೊಟ್ಟು ಪ್ರತಿಯೊಂದು ಕೂಡ ಎಂಜಪ್ಪ ನನಗ ಆಯಾಯ ಸಮಯದ ತೊಟ್ಟು ಆ ಜನ್ಮಲ್ಲಾಗ ಆಯ್ತು ಅಂತ್ಯ ಮುಟ್ಟ ದೇವರ ಸಂದಾರದಂಗೆ ಎಂಚಿನಂಚಿನ ಬೋಡೊಂದು ಪಣದ ಹಂಬಲ ಉಪ್ಪುಂಡು ಅಂಚನೆ ಪ್ರತಿಯೊಂದು ಕೂಡ ಎಂಜಪ್ಪ ನನಗ ಗುಡಿ ಗೋಪುರ ಪೂಜೆ ಪುನಸ್ಕಾರಾದಿ ಪ್ರಾರ್ಥನೆ ಇತ್ಯಾದಿ ಮಾತ ದೇವರ ಸಂದಾರದ ತೊಟ್ಟು ನಿತ್ಯವೂ ನಾವು ಮಲ್ಪಡ ಹಾಕೊಂಡು ಐಕ ಬೋಡಾದ ತೊಟ್ಟು ಹೆಚ್ಚಿಗೆ ಬೋಡೊಂದಿಜ್ಜಿ ದಾಯಕ ನನಗ ದೇವರ ಪೂವೇ ಕೊರಲೆ ಅಂತ ಪಂಪುಜೇರಿ ಪೂತ ಸಲಾನ ಸ್ವೀಕಾರ ಬಂತು ಖಂಡಿತವಾದೆ. ಅಂಚದವರಂತ ತೊಟ್ಟು ಭಗವಂತ ಸಂದಾನ ಎಂಜಪ್ಪ ನನಗ ಈ ರೀತಿಯಾದಂಥ ದೇವರೇ ಪ್ರತಿಯೊಂದು ಕೂಡ ಎಂಜಪ್ಪ ನನಗ ಆಯಾ ರೀತಿಯಾದಂಥ ದ್ವೇಷ ಅಸೂಯೆ ಇತ್ಯಾದಿ ಮಾತ್ರ ನಮ್ಮ ದೂರ ಮಲ್ಪಾದು ಕೊಡ್ದು ಏರೆಗಳು ಕೂಡ ತೊಂದರೆ ಕುಂದು ಕೊರತೆ ಬರಂದ ರೀತಿರಿ ಆಕಳಿಗೆ ಕೂಡ ಮನಸ್ಸು ಕೂಡ ಏರೆಗಳು ಕೂಡ ಬೇಜಾರ ಬರಂದ ರೀತಿ ನಡಪಾದು ಕೊಡ್ದು ಎಡ್ಡ ರೀತಿಯಾದಂಥ ಅನುಗ್ರಹ ಪ್ರಸಾದ ಸಿದ್ಧಿಮಲ್ಪ ಕೊಟ್ಟು ಶಕ್ತಿ ನಿಖಲ ಅದು ಪಡೆದ ನಮ್ಮ ದೇವರೊಂದಿಗೆ ಪ್ರಾರ್ಥನೆ ತೊನ್ನೆ ಆ ಪ್ರಕಾರವಂತೊಟ್ಟು ಪ್ರತಿಯೊಂದು ಕೂಡ ಎಂಜಪ್ಪ ನನಗ ಜೀವ ಪ್ರತಿಯೊಂದು ಎಲ್ಲೆಲ್ಲ ರೀತಿಯಾದಂಥ ಒಂಜಿ ಪಿಜಿನಿಗಳು ಕೂಡ ಕೊಡ್ದು ಬಿಡ್ತೇವೆ. ಐನ ದಂಡಿಸಾವಂತರ ಐನ ನಂಕೆಂತರೊಟ್ಟು ಹಿಂಸೆ ಮನ್ಪುಳಿತರ ಅಧಿಕಾರದಂಗೆ ಖಂಡಿತವಾದ ಇಜ್ಜಿ ದಾಯಕ ನನಗ ಐಕಲ ಒಂಜಿ ರೀತಿಯಾದಂಥ ಜೀವರಾಶಿಗಳು ಕೊಡ್ದು ಬಿಡ್ತೇವೆ ದೇವರೇ. ಅಂಚದವ್ರಿಂದ ತೊಟ್ಟು ಭಗವಂತ ಸನ್ನಾಡು ಈ ರೀತಿಯಾದಂಥ ಒಂಜಿ ರೀತಿಯಾದಂಥ ದೇವರೇ ಕಾರ್ಯಕ್ರಮವನ್ನು ಹೊರಳುಡೆ ದೀಪನ ಪ್ರಜ್ವಲನ ಮೂಲಕವಾದ ದೇವರ ಕಾರ್ಯಕ್ರಮ ಚಾಲನೆ ಕೊರಿಯಾರೆ ಅಷ್ಟೋತ್ತರ ಸೇವೆ ಮೂಲಕವಾದ ದೇವರ ಸನ್ನಾಡು ಪೂಜೆ ಪುನಸ್ಕಾರಾದಿ ಮಾತು ಅಣದುಕ್ಕ ದೇವರ ಪ್ರಸನ್ನ ಕಾಲ ಪಂಡ್ತಾರೆ. ಪ್ರಸನ್ನ ಕಾಲ ಪಂಡ್ರೆ ದೇವರ ಸಂತೋಷಪೂರ್ಣ ಸಮಯ. ಆ ಸಮಯಡು ದೇವರ ಸನ್ನಾಡ ಮಿತ್ರ ಮಾತ ಪ್ರಾರ್ಥನೆ ಪೋರ ಆ ಪ್ರಾರ್ಥನೆಗೆ ಭಗವಂತೆ ಅಸ್ತು ಅಂಪಿತ್ರ ವಿಶ್ವಾಸವೇ ನಂಗೆ ಫಲದಾಯಕ. ವಿಶ್ವಾಸ ಇದ್ರೆ ನನಗೈತೆ ಫಲ ಖಂಡಿತವಾದ ಕೊರ ಸಾಧ್ಯ ಇದ್ದಿ ಅಂಚದವರಿಂದ ತೊಟ್ಟು ಮಲ್ಪ ಸೇವರದವರ ಆ ಲಕ್ಷ್ಮೀ ದೇವರೇ ಸಂತೋಷವಾದ ಸ್ವೀಕಾರ ಬಂತಂದು ಆ ಸಂತೋಷದ ಪ್ರತಿಫಲವಾದ ಪ್ರಸಾದ ಸಮಸ್ತೆಲ್ಲ ದೇವರೇ ಮಡಿಲ್ ದಿಂಜಾದ ಕುರುಡು ಪಣದ ಭಕ್ತಿಪೂರ್ವಕವಾದ ಸಮಸ್ತೆಲ್ಲ ಕೈ ಎರಡು ಕೈ ಜೋಡಿಸಾದ ಬಂಪಿತ್ರ ಪ್ರಾರ್ಥನೆ ಪಾಡ್ಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಇದೆ ಕೈ ತರ್ವತ್ತು ಪಾಡ್ಲಿ ಮಾತಲ್ಲ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣೇ ನಮೋಸ್ತುತೇ. ಅರಿಷ್ಠಾನಿ ಭಯಾನಿ ಚ ಶಾಂತಿರತ್ತೋ ಕುರ್ವಂತು ಮಂಗಳಂ ಕುರು.
ಪನ್ನಾನಗ ಭಗವಂತರ ಒಂಜಿ ಅನುಗ್ರಹ ಪಡೆಯಲು ಸಾಧ್ಯ ಉಂಡು. ಅಂಚದವರಿಂದೊಟ್ಟು ಒಂಜಿ ಕ್ಷೇತ್ರ ಆವಡು, ಒಂಜಿ ವ್ಯವಹಾರಿಕ ಕ್ಷೇತ್ರ ಆವಡು, ಐನು ವೃತ್ತಿ ಅನ್ನ 10 ಜನಗಳಿಗೆ ಅನುಕೂಲ ಖಂಡಿತವಾದ ಉಂಡು. ಏತೋ ಜನಗಳು ಕೆಲಸ ಕಾರ್ಯಾದಿ ನಿರ್ವಹಣೆ ಮನ್ಪತ್ರ ಶಕ್ತಿ ಕೊಡ್ತಾರೆ. ಅಂಚೆ ಶ್ರಮಣ ನಲ್ಲಾದ ಕೂಡ ದೇವರಿಗೆ ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿಲ್ಲ ದೇವರ ನಲ್ಲಾದ ಕೂಡ ಈ ಸಂಸ್ಥೆ ನಲ್ಲಾದ ಕೂಡ ಹುಟ್ಟುಪಾಡಿನಂತಿನ ಶಕ್ತಿ, ಭಕ್ತಿ, ಪರಮಾತ್ಮ ದೇವಿಯ ಅನುಗ್ರಹ ಮಹಾಲಕ್ಷ್ಮೀ ದೇವರ ಅನುಗ್ರಹ ಕೊಡಲು ಸರ್ವಮಂಗಳದ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯಜಮಾನಸ್ಯಾಹ ತೈಲದೀಪ ಪ್ರತಿಷ್ಠಾಪನಾ ಕಿಂ ಕರ್ಮ ಕರಿಷ್ಯೆ. ಓಂ ಶ್ರೀ ಘೋರತ ಅಘೋರ ಅಘೋರೇಭ್ಯೋ ಸರ್ವೇಭ್ಯೋ ಸರ್ವೇಭ್ಯೋ ಮೃತ್ಯುವಿನಾಶಾಯ ಮೃತ್ಯುಂಜಯ ನಮಃ. ಯಜಮಾನಸ್ಯ ತೈಲದೀಪ ಪ್ರತಿಷ್ಠಾಪನಾ ಕಿಂ ಕರ್ಮ ಕರಿಷ್ಯೆ. ಸ್ವಾಮಿ ಶ್ರೀ ಗುರುಭ್ಯೋ ನಮಃ. ಸರ್ವೇಷಾಂ ಸರ್ವಭೂತಾನಾಂ ಜ್ಯೇಷ್ಠರಾಜಂ ಬ್ರಹ್ಮಣಃ ಅಸ್ಪದಾನ ಶೃಣ್ವನ್ನೋ ದೇವಸ್ಯೇಹ ಸಾಧನಂ. ಓ ದೀಪದ ಮೊದಲೇ ಪಾಡಿದ್ರೆ ನಮಸ್ಕಾರ ಅಂತಲ್ಲೇ. ದೀಪೋಯಂ ಪ್ರತಿವೇಧಾಂ. ಸ್ವಾಮಿ ಶ್ರೀ ಗುರುಭ್ಯೋ ನಮಃ. ಓಂ ದೀಪಾರಾಧನಾಖ್ಯಂ ಕರ್ಮ ಕರಿಷ್ಯೆ ಮನಸ್ಸಂಕಲ್ಪ ಸಿದ್ಧಿರಸ್ತೋ. ಸ್ವಾಮಿ ಶ್ರೀ ಗುರುಭ್ಯೋ ನಮಃ. ಯಜಮಾನಸ್ಯ ಸರ್ವೇಷಾಂ ಸರ್ವಭೂತಾನಾಂ ಜ್ಯೇಷ್ಠರಾಜಂ ಬ್ರಹ್ಮಣಃ. ಮಾತಲ್ಲೋ ಮುಟ್ಟಾನಂದೆ ಯಾಕಂದ್ರೆ ನಮ್ಮ ತ್ರಿಸಂಧ್ಯಾ ಕಾಲಡು ನಮ್ಮ ತ್ರೋಟು ಪೂಜೆ ಪುನಸ್ಕಾರಾದಿ ದೇವರ ಸನ್ನಿಧಾನಗಳು ನಮ್ಮ ನೆರವೇರಿಸಂದ್ರೆ ಬೊಕ್ಕ ವಿಶೇಷವಾದಂಥ ನಮ್ಮ ತ್ರೋಟು ಬುಕ್ಕೊಂಜಿ ಕಾರ್ಯಕ್ರಮ ನಮ್ಮ ತ್ರೋಟು ದೇವರ ಸನ್ನಿಧಾನಗಳು ಲಕ್ಷ್ಮೀ ಕೃಪಾ ಕಟಾಕ್ಷ ದೇವರ ನಂಕ ಅನುಗ್ರಹಿತ ಕೊರಡು. ವೃತ್ತಿ ಕ್ಷೇತ್ರಗಳು ಕೂಡ ಉತ್ತಮ ರೀತಿಯಾದಂಥ ಪ್ರಗತಿ ತೋರ್ಪಾದ ಕೊರಡು. ಗ್ರಾಹಕ ಬಾಂಧವ್ಯಗಳು ಯಾವ್ಯಾವ ರೀತಿಯಾದಂಥ ಇಂಚೆಂಚ ನಮ್ಮ ತೂಗೂಡ ಹಾಕೊಂಡು ನಮ್ಮ ಎಡ್ಡ ರೀತಿಯಾದಂಥ ಅಕ್ಲೇನ ಬತ್ತನ ಅಕ್ಲೇನ ಪ್ರೀತಿಪೂರ್ವಕವಾದ ಲೆತ್ತು ಕೊಡ್ದು ವಿಶೇಷವಾದಂತಹ ಸಹಸನ್ನಾಡುವಂತನಾಗ ಅಲ್ಪ ಅಕ್ಲೆಗೂ ಕೂಡ ಮನಸ್ಸಂತೋಷ ಹಾಕೊಂಡು ನಮ್ಮ ಮನಸ್ಸು ಕೂಡ ಸಂತೋಷ ಹಾಕೊಂಡು ವ್ಯವಹಾರ ಕ್ಷೇತ್ರಗಳು ಕೂಡ ಉತ್ತಮ ರೀತಿಯಾದಂಥ ಪ್ರಗತಿ ತೋರ್ಪಾದ ಕೊರಬೇರೆ ಖಂಡಿತವಾದೆ. ಅಂಚೆ ಸಮಯದ ನಮ್ಮ ತೊಟ್ಟು ಭಗವಂತ ಸನ್ನಾಡು ವಿಶೇಷವಾದಂಥ ವ್ಯವಹಾರ ಕ್ಷೇತ್ರಗಳು ಬಹಳ ಜಾಗೃತವಾಗಿರ್ತದೆ. ಉತ್ತಮ ರೀತಿಯಾದಂಥ ಪ್ರಗತಿ ತೋರ್ಪೋಗತ್ತು ಶಕ್ತಿ ನಿಖಿಲ ಅದು ಪಡೆದ ದೇವರಲ್ಲಿ ಪ್ರಾರ್ಥನೆ ಅಂತೊನ್ನೆ ಆ ಪ್ರಕಾರವಂತೊಟ್ಟು ಭಗವಂತ ಸಂದಾನ ನನಗ ನಮ್ಮ ಹರಿಮಾನಡು ಹರಿತಾರದಿ ಇದೆ, ಬಚ್ಚರದಿ ಇದೆ, ಫಲಪುಷ್ಪದಿ ಇದೆ, ನಾನಾ ರೀತಿಯಾದಂಥ ಅಲಂಕಾರ ಮಂತದೆ ದೇವರ ಸಂದಾನಡು ಅಲಕ್ಷ್ಮೀ ಕೀರ್ತಿ ಪ್ರಾಪ್ತಿಯಾಗಿರಬಲ್ಲಿ. ಲಕ್ಷ್ಮೀ ಕೃಪಾ ಕಟಾಕ್ಷ ದೇವರ ನಂಕ ಅನುಗ್ರಹಿತ ಕೊರಡು. ಉತ್ತಮ ರೀತಿಯಾದಂಥ ವ್ಯವಹಾರ ಕ್ಷೇತ್ರಗಳು ದೇವರ ಅನುಗ್ರಹ ಪ್ರಸಾದ ಸಿದ್ಧಿಮಣ ಪಾದ ಕೊರಡು ಪಂಪಿತರ ಉದ್ದೇಶದವರ ಈ ಸಮಯದ ತೊಟ್ಟು ನಿಖಿಲ ದಂಪತಿಗಳು, ಹಿರಿಯಕಲು, ಬಂಧು ಮಿತ್ರ, ಬಂಧು ಬಾಂಧವರೇ, ಸಮಸ್ತ ಸಿಬ್ಬಂದಿ ವರ್ಗದ ಮಾತೆಲ್ಲ ಕೂಡ ಸೇರೊಂದು
ಈ ದೀಪನ ಪ್ರಜ್ವಲ್ಮಂತಾರೆ ದಾಯಕ್ಕೆ ನನಗ ಕತ್ತಲೆ ಕೋಣೆಗೆ ದೀಪನ ಕೊಂಡಾಣಗ ಅಂಧಾಕಾರ ಬೋದು ಬಳ್ಪೊಂದೋಜ್ಬೇಕು ಬೇರೆ ಅಂಚನ್ಮ ಬಾಲುಡು ಕೂಡ ಬಳ್ಪೊಂದೋಜ್ಬೇಕು ಬೇರೆ ಅವು ನಮ್ಮ ಪೂಜೆ ಪುನಸ್ಕಾರಾದಿ ಮಂದಿರಕ್ಕೆ ಅವು ಸಾಕ್ಷಿ ಉಂಪುಟ್ಟು ದೀಪ ದಾಯಕ್ಕೆ ನನಗ ದೀಪವೇ ನಂಗೆ ಸಾಕ್ಷಿ ಅಂಥದ್ದವ್ರಂತ ದೊಡ್ಡ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಪಣ್ಣಾಣಗ ಪ್ರತಿಯೊಂದು ಕೂಡ ಹಿಂಗೆ ಪಣ್ಣಾಣಗ ಅಲ್ಪ ಆ ದುಮ್ಮದ ಕಾರಡು ಪೊಲೀಸು ಜಡ್ಜಿಮೆಂಟ್ ವ್ಯವಸ್ಥೆಗಳು ಕೂಡ ಓಳಜ್ಜಾಂಡ್ ಅಗ್ನಿ ಸಾಕ್ಷಿಯಾದ ಮಾಂಗಲ್ಯದಾರನಾಣಗ ಕಟ್ಟ ಕಡೆಮುಟ್ಟ ಕಷ್ಟನ ನಷ್ಟನ ದುಃಖನ ದುಮ್ಮಾನ ಉರಿಯೋದ್ರಲ್ಲಿ ಪಾಲು ಪಡೆದು ಜೀವನ ನಡಪಾಗುತ್ತ ಶಕ್ತಿ ಅವು ಮನೆತನದ ಗೌರವ ಅಂಥದ್ದವ್ರಂತ ದೊಡ್ಡ ಸದಾಕಾಲ ದೇವರೇ ನಿಶ್ಚಿಂತೆಯಿಂದ ಜೀವನ ನಡಪಾಗುತ್ತ ಶಕ್ತಿ ನಿಖಲಾದ ಪಡೆ ದೇವರ ಸಂಧಾನ ವಿಶೇಷವಾದಂಥ ಮಹತ್ತರವಾದಂಥ ಕೆಲಸ ಕಾರ್ಯಾದಿ ನಿರ್ವಹಣೆ ಮಾಡ್ಬೇಕಿರೋ ಶಕ್ತಿ ಅನುಗ್ರಹಿಸಿಕೊರಡು ಅಂಥದ್ದವರ ದೊಡ್ಡ ಅಳಿದ ಹೆಚ್ಚಿಗೆ ದೇವರಲ್ಲಿ ಪ್ರಾರ್ಥನೆ ಬಂದೊಳ್ಳೆ ಉತ್ತಮ ರೀತಿಯಾದಂಥ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಮನಸ್ಸಿಗೆ ಉಭಯತರದ ಒಂಜಿ ಕುಂದುಕೊರತೆ ಆ ಬರಂದನಿತರೆ ಜೋಕ್ಲ ವಿದ್ಯಾಕ್ಷೇತ್ರೋಡು ಕಲಿಕೆಡು ಉತ್ತಮ ರೀತಿಯಾದ ಪ್ರಗತಿ ದೊಡ್ಡ ಕೊರದು ಎಡ್ಡೆ ರೀತಿಯಾದ ಸಮಾಜದ ಗೌರವಾನ್ವಿತ ವ್ಯಕ್ತಿಯಾದ ಬಾಳದ ಬದುಕದ ಜೀವನ ಪರ್ಯಂತವಾದ ಶ್ರೀರಾಮನ ಭಾಗ್ಯನು ಕುಟುಂಬ ಸಂಸಾರ ಕೊಡ್ಲುದ ಪ್ರಸಾದನು ಆ ಮಹಾಲಕ್ಷ್ಮೀ ದೇವರ ಅನುಗ್ರಹಿಸುವ ಕೊರಡು ದೇವರ ಪ್ರಾರ್ಥನೆ ಮೂಡ್ತಿದೆ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಮಾಸ್ಯ ವಿದ್ಯಾ ಬುದ್ಧಿ ಚಂದ್ರಬಲಂ ತಾರಾಬಲಂ ದ್ವಯೋರ್ಮಾಯುರ್ ಆರೋಗ್ಯ ಐಶ್ವರ್ಯಾವೃದ್ಧತ್ತಂ ಧನ ಕನಕ ವಸ್ತುವಾನಾದಿ ಸಕಲ ಸೌಭಾಗ್ಯ ವಸ್ತು ಜಾತಕ ಸದ್ದೋಷ ಪೀಡಾ ಪ್ರಾರ್ಥನಾಯುರ್ ಆರೋಗ್ಯ ಐಶ್ವರ್ಯಾವೃದ್ಧಿದ್ವಾರ್ಮಾನಸ್ಯಾಹಂ ಅನೇ ಯಜಮಾನಸ್ಯಾಹಂ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಕೈದೆಪ್ಪಲೆ ಸ್ವಹ ಮಾಧವಾಯ ಸ್ವಹ ಚಿದಾನಂದಃ ಗೋವಿಂದಾಯ ನಮೋ ನಮಃ ನಮಃ ವಾಡಿ ಹಿರಣ್ಯಾಯ ನಮಃ. ಓಂ ಗಜಕರ್ಣಿಕಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ವಿಕಟಾಯ ನಮಃ. ಓಂ ವಿಘ್ನನಾಶಿನೇ ನಮಃ. ಗಣಾಧ್ಯಕ್ಷಾಯ ನಮಃ. ಬಾಲಚಂದ್ರವೇ ನಮಃ. ಕುಮಾರಗೌರೀ ನಮೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಕೃಪಾ ಕಟಾಕ್ಷ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಸ್ವಾಮಿ ಶ್ರೀ ಗುರುಭ್ಯೋ ನಮಃ. ಸುಪ್ರಸನ್ನ ವರದೋ ಭೂತು ಯಜ್ಞೇಶ್ವರಾರ್ವಹ ಪ್ರಾರ್ಥನಾ ಸಮರ್ಪಯಾಮಿ. ಓಂ ಶ್ರೀ ಮಹಾಗಣಪತಿ ನಮಃ. ಶ್ರೀ ಜೋಸಾಪ್ ಮಹಾದೇವಿ ದೇವದೋವಿದಾಹಂ. ಅತ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ. ಓಂ ಪ್ರಕೃತೆ ನಮಃ. ಓಂ ವಿಕೃತೆ ನಮಃ. ಓಂ ವಿದ್ಯಾಯೇ ನಮಃ. ಸರ್ವಭೂತ ಹಿತಪ್ರದಾಯೇ ನಮಃ. ಓಂ ಶ್ರದ್ಧಾಯೇ ನಮಃ. ಓಂ ವಿಭೂತೇ ನಮಃ. ಓಂ ಸುರಭೇ ನಮಃ. ಓಂ ಪರಮಾತ್ಮಿಕಾಯ ನಮಃ. ಓಂ ವಾಚ್ಯೇ ನಮಃ. ಓಂ ಪದ್ಮಾಲಾಯ ನಮಃ. ಓಂ ಪದ್ಮೇ ನಮಃ. ಓಂ ಶುಚೇ ನಮಃ. ಓಂ ಸ್ವಾಹಾಯೇ ನಮಃ. ಓಂ ಸದಾಯೇ ನಮಃ. ಓಂ ಚಂದ್ರಾಯ ನಮಃ. ಓಂ ಧನ್ಯಾಯೇ ನಮಃ. ಹಿರಣ್ಯೇ ನಮಃ. ಓಂ ಲಕ್ಷ್ಮೀ ನಮಃ. ನಿತ್ಯಪುಷ್ಪಾಯ ನಮಃ. ವಿಪಾರಾಯ ನಮಃ. ಆದಿತ್ಯಾಯ ನಮಃ. ದೇಶ್ಯೇ ನಮಃ. ದೀಪ್ತೇ ನಮಃ. ಓಂ ವಸುದಾಯ ನಮಃ. ವಸುಧಾರಿಣ್ಯೇ ನಮಃ. ಓಂ ಕಮಲಾಯ ನಮಃ. ಓಂ ಕಾಂತಾಯ ನಮಃ. ಓಂ ಕಾಮಾಖ್ಯೇ ನಮಃ. ಕಮಲಸಂಧನಾಯ ನಮಃ. ದೀಪ್ತಾಯ ನಮಃ. ಲೋಕಲೋಕಹಂ ಲೋಕಶೋಕ ವಿನಾಶಿನ್ಯೇ ನಮಃ. ಧರ್ಮದಿಲಾಯ ನಮಃ. ಕರುಣಾಯ ನಮಃ. ಲೋಕಮಾತ್ರೇ ನಮಃ. ಪದ್ಮಪ್ರಿಯಾಯ ನಮಃ. ಪದ್ಮಹಸ್ತಾಯ ನಮಃ. ಪದ್ಮಾಖ್ಯೇ ನಮಃ. ಪದ್ಮಸುಂದರಾಯ ನಮಃ. ಪದ್ಮೋದ್ಭವಾಯ ನಮಃ. ಪದ್ಮಮುಖೇ ನಮಃ. ಪದ್ಮೋದರಾಯ ನಮಃ. ಪದ್ಮನಿಲಾಯ ನಮಃ. ಗಂಧಿನ್ಯೇ ನಮಃ. ಓಂ ಪದ್ಮಾಗಂಧಿನ್ಯೇ ನಮಃ. ಪುಣ್ಯಗಂಧರಾಯ ನಮಃ. ಸುರಾಗ್ನೇ ನಮಃ. ಪುಣ್ಯಗಂಧಾಯ ನಮಃ. ಸುಪ್ರಸನ್ನಾಯ ನಮಃ. ವಸಪ್ರದಾಯ ನಮಃ. ಓಂ ಪ್ರಭವೇ ನಮಃ. ಚಂದ್ರವದನಾಯ ನಮಃ. ಚಂದ್ರಾಯ ನಮಃ ನಮಃ. ಓಂ ಅಹಲ್ಲಜನನ್ಯೇ ನಮಃ. ಓಂ ದೃಷ್ಟೇ ನಮಃ. ಓಂ ಶಿವಾಯ ನಮಃ. ಶಿವಕರಾಯ ನಮಃ. ಓಂ ಸತ್ಯಾಯ ನಮಃ. ಓಂ ವಿಮಲಾಯ ನಮಃ. ಓಂ ವಿಶ್ವಜನ್ಯೇ ನಮಃ. ಓಂ ದೃಷ್ಟೇ ನಮಃ. ಮಾಲಾಂಬರಾಯ ನಮಃ. ಓಂ ಶ್ರೀಯೇ ನಮಃ. ಓಂ ಭಾಸ್ಕರೇ ನಮಃ. ಓಂ ಹುಂ ಬಿಲ್ವಾದಿಧಾಯ ನಮಃ. ವರಲೋಕಾಯ ನಮಃ. ಓಂ ಯಶಸ್ವಿನ್ಯೇ ನಮಃ. ವಸುಂಧರಾಯ ನಮಃ. ಶುಭಪ್ರದಾಯ ನಮಃ. ನೃಪಶೇಂಘಾನಾದಾಯ ನಮಃ. ವರಲಕ್ಷ್ಮೀ ನಮಃ. ವಸುಪ್ರದಾಯ ನಮಃ. ಓಂ ಶುಭಾಯ ನಮಃ. ಹಿರಣ್ಯಪ್ರಾಣಾಯ ನಮಿಕಾಯ ನಮಃ. ತ್ರಿಕಾಲಜ್ಞಾನ ಸಂಪನ್ನಾಯ ನಮಃ. ಭುವನೇಶ್ವರಾಯ ನಮಃ. ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ. ದೇವೇಭ್ಯೋ ನಮಃ. ಸರ್ವೇಭ್ಯೋ ನಮಃ. ಸರ್ವೇಭ್ಯೋ ನಮಃ. ಜನೇಭ್ಯೋ ನಮಃ. ಬ್ರಾಹ್ಮಣೇಭ್ಯೋ ನಮಃ. ಅಧಿಸ್ತವಾನಂ ಗರೀಷೆ ಕ್ರಿಯಾಮಾಣಂ ಗರೀಷೆ. ಓಂ ಸತ್ರೇ ಮಹಾಗಣಪತಿಪತೇ ನಮಃ. ವನಸ್ಪತಿರಪಂಧಾಂ ಗಂಧಾಢ್ಯೋದೂಪೋತ್ತಮಃ. ಆಗ್ರೇಯ ಸರ್ವದೇವಾನಂದಂ ದೇವಾಸಾಗರ್ಮಾನ್ಯಾಪ್ರದಮಾನ್ಯಾಸಾದ್ಯಾಸಂ ದೇವಃ.
ಓಂ ಗಣನಾಂತಂ ಗಣಪತಿಂ ಗವಾಮೇ ಕವಿಂ ಕವೀನಾಮುಪವಶ್ರವಸ್ತನಂ ಜ್ಯೇಷ್ಠರಾಜಂ ಬ್ರಹ್ಮಣಃ ಬ್ರಹ್ಮಣ ಅಸ್ಪದ ಆನಶ್ವನ್ನೋ ದೇವಸ್ಯೇಹ ಸಾದನಂ ಶ್ರೀ ವಿಘ್ನೇ ಹರಿತಾರದೀದು ಬಚ್ಚಿರ ಬಜ್ಜೆದೀದು ಭಗವಂತ ಸಂದಾಪಣ್ಣನಗ ನಾನಾ ರೀತಿಯಾದಂಥ ವ್ಯವಸ್ಥೆಗಳು ಉಂಡು ದಾಯಕನಡಗ ಪ್ರತಿಯೊಂದು ಕೂಡ ಇಂಜಪಣ್ಣನಗ ಒಂಜಿ ಹೋಮ ಹವನಗಳು ಪೂಜೆ ಪುನಸ್ಕಾರಾದಿ ಮಂಪಣಗ ಒಂಜೊಂಜಿ ರೀತಿಯಾದಂಥ ವ್ಯವಸ್ಥೆಗಳು ಆಯಾಯ ರೀತಿಯಾದಂಥ ಮಂಡಲಗಳು ಮಾತ್ರ ಉಂಡು ಅಥವಾ ಮಂಡಲಂ ದರ್ಶಯತೆ ಪಂತೇರಿ ದಾಯಕಣ್ಣನಗ ಮಂಡಲ ದಾಯರ ಚನ್ನಪ್ಪಣೆ ಉದಾಹರಣೆ ಒಂಜಿ ಕಾಕದತ್ತೆ ನಾನು ಕ್ಷೇಮ ನೀನು ಕ್ಷೇಮ ಪೂರ ಬರೆದು ಕೊಡದು ಪೂರ ಸಭ್ಯ ಪಾಡ್ನಾಡ ಕಾಕಜಿಂಚಿನಾಂಡೆ ವ್ಯರ್ಥಾಂಡೆ ಆ ಪೋಪಣಿ ವ್ಯಕ್ತಿ ಎತ್ತುಜಿ ನಂಗೆ ಒಪ್ಪ ಸೂತ್ರಲ್ಲ ಬರ್ಪುಜಿ ದಾಯಕಣ್ಣನಗ ಸರಿಯಾದ ಪುದರ ವಿಲಾಸ ಬರನಾಡ ಪೋಪಣಿ ವ್ಯಕ್ತಿತ್ವ ಇಜ್ಜಿನಾಡ ನಮ್ಮ ವಿಲಾಸ ಬರ ನಂಗೆ ವಾಪಸ್ ಬರ್ಕೊಂಡು ಅವೇ ಪ್ರಕಾರವ ದೇವತಾ ಸಂಧಾನ ಪೋದ ಅರ್ಪಿತವಾಡನಾಡಗ ಐಕ್ಯಕ್ಕೆ ಸಂಬಂಧಪಟ್ಟವಾದಂತಹದ್ದು ಮಂಡಲ ಅಂತ ಪಣದು ಉಂಡು ಆ ದೇವರ ಸಂಧಾನಡು ವಿಶೇಷವಾದಂತಹ ದೇವರೇ ಮಂಡಲ ಮಧ್ಯೆ ಸ್ವಸ್ತಿಕ ಮಧ್ಯೆ ದೇವರ ಸಂಧಾನಡು ದೀಪನ ಪ್ರಜ್ವಲಮಂತದೆ ಆ ದೇವರ ಸಂಧಾನ ಜಪನಾಡಗ ಸಂಕಲ್ಪ ವಿಧಿ ವಿಧಾನ ಜೀವಂತದೆ ಆ ದೇವರ ಸಂಧಾನಡು ಅಷ್ಟೋತ್ತರ ಸೇವೆ ಮೂಲಕವಾದ ದೇವರನ್ನ ಸನ್ನಿಧಾನಡು ಸಂತೃಪ್ತಿಪಡಿಸಾರೆ ಇತ್ತ ದೇವರ ಪ್ರಸನ್ನ ಕಾಲ ಪಂಡಾಣಗ ದೇವರ ಸಂತೋಷಪೂರ್ಣ ಸಮಯ ಆ ಸಮಯಡು ನಮ್ಮ ಇಂಚಿನ ಮಾತು ಎಣ್ಣೆಂತರ ಸಂಕಲ್ಪ ಉಂಡು ಅವು ಮಾತ ದೇವರ ಎಡ್ಡೆ ರೀತಿಯಾದಂಥ ಅನುಗ್ರಹ ಪ್ರಸಾದ ಸಿದ್ಧಿಗಳ ಪಾದ ಕೊರಪೇರೆ ದಾಯಕನಗ ಇಳಿತನೊಟ್ಟು ಪೂಜಾ ಪುನಸ್ಕಾರಾದಿ ಬಂತು ಎಲ್ಲಿ ಸೀದೆ ಇಲ್ಲಡು ಕುಳ್ಳೇರ ಹಾಪುಂಡ ಹೆಜ್ಜಿ ದಾಯಕನಗ ಉದಾಹರಣೆಗೆ ಒಂಜಿ ತಾರಾಯ್ದೆ ಮಾಡ್ಕೊಂಡು ಆ ತಾರಾಯ್ದೆ ಇಟ್ಟೆ ಐಕೆ ಕಾಸು ಎತ್ತಕ್ಕೆ ನನಗೆ 200 ರೂಪಾಯಿ 300 ರೂಪಾಯಿ 500 ರೂಪಾಯಿ ಮಾತೋಪು ಆಂಡ ಇಂಚಪ್ಪಣ್ಣ ನಡಗ ಇಡಿತೊಟ್ಟು ಐಟು ಒಳ ಏತು ವರ್ಷಗಳು ಫಲ ಬರ್ಪುಣಕ್ಕೆ ನಡಗ 2 ವರ್ಷಗಳು ಬರ್ಪುಣ 18 ತಿಂಗಳು ಬರ್ಪುಣ 3 ವರ್ಷಗಳು ಬರ್ಪುಣ 500 ವರ್ಷಗಳು ಫಲ ಬರ್ಪುಣ ಪಂಡು ಒಂಜಿ ಗುಡಿದೆತ್ತದ ಕಣದ ನಡದ ಒಂಜಿ 3 ವರ್ಷದ ಬಕ್ಕ ಆ ಫಲವನ್ನು ನಂಗೆ ನಿರೀಕ್ಷೆ ಮಾಡ್ಕೊಳ್ಳೋ ಸಾಧ್ಯತೆ ಉಂಟಾ ಇಜ್ಜಿ ಪ್ರಯತ್ನ ಬೋಡ ಆ ಪ್ರಯತ್ನ ಇದ್ದ ನಡಗ ಖಂಡಿತವಾದ ದೇವರ ಸಂಧಾನಡು ಫಲ ಬರಲು ಸಾಧ್ಯ ಇಜ್ಜಿ ಅಂಚದವರಂತೊಟ್ಟು ಸರಿಯಾದ ರೀತಿಯಾದಂಥ ವ್ಯವಸ್ಥೆ ಮಂತ್ರ ನನಗ ಮಾತ್ರ ನಂಗೆ ಫಲ ಕೊರಲು ಸಾಧ್ಯ ಉಂಡು ಅಂಚದವರಂತೊಟ್ಟು ಮಾತ್ರ ಸಿಬ್ಬಂದಿ ವರ್ಗದಾಗಲಿ ಬಂಧು ಮಿತ್ರ ಬಂಧು ಬಾಂಧವರೇ ಸಬಾಂಧವರೇ ಗ್ರಾಹಕ ಬಾಂಧವರೇ ಮಾತೆಲ್ಲ ಕೂಡ ಸೇರ್ಸಾ ಒಂದು ಆ ಪೂಜೆಯನ್ನು ಬಹಳ ಶ್ರದ್ಧೆ ಭಯ ಭಕ್ತಿಪೂರ್ವಕವಾದ ದೀದ ಮಲ್ಪಾಯರೆ ಮಲ್ಪಾ ಶೇವರದವರ ಮಹಾಲಕ್ಷ್ಮೀ ದೇವರ ಸಂತೋಷವಾದ ಸ್ವೀಕಾರ ಮಂತೊಂದು ಮಹಾಲಕ್ಷ್ಮೀ ದೇವರನ್ನ ಸದಾಕಾಲ ದೇವತೆಗಳಿಗೆ ಅನುಗ್ರಹ ಪ್ರಸಾದ ಈ ಸತ್ಸಂಧಾನಡು ಮಂಕೃತ್ಯ ವ್ಯವಹಾರ ಕ್ಷೇತ್ರಗಳು ದೇವರೇ ಉತ್ತಮ ರೀತಿಯಾದಂತಹ ದೇವರೇ ಅನುಗ್ರಹ ಪ್ರಸಾದ ಸಿದ್ಧಿಗಳ ಪಾಲ್ಗೊಳ್ಳುವ ಮನದ ಕೈ ಜೋಡಿಸಾದೆ ತಾರೆ ತೆಗ್ಗಾದ ದೇವರ ಸಂಧಾನ ಮಿತ್ರ ಪ್ರಾರ್ಥನೆ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಮಾತೆಲ್ಲ ಕೈ ತರುವಲ್ಲೇ ಶರಣೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೇ